ಇನ್ನು ಮಂಗಳೂರಿನಲ್ಲಿ ಮತ್ತೆ ಬ್ಯಾನರ್ ಪ್ರಹಸನ ನಡೆಯೋದಿಕ್ಕೆ ಆರಂಭ ಆಗಿದೆ. ನಾವು ಗಮನಿಸಿದ ಹಾಗೆ 2 ದಿನಗಳ ಹಿಂದೆ ಮಂಗಳೂರಿನ ಪಂಪೆಲ್ ಫ್ಲೈಓವರ್ ಏನಿದೆ ಅಲ್ಲಿ ರಾತ್ರೋರಾತ್ರಿ ಒಂದು ಬ್ಯಾನರ್ ಪ್ರತ್ಯಕ್ಷವಾಗಿತ್ತು. ವೀರ ಸಾವರ್ಕರ್ ಮೇಲ್ಸೇತುವೆ ಎನ್ನುವಂತಹ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡಿ ಆ ಬಗ್ಗೆ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಅಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಆ ಒಂದು ಬ್ಯಾನರ್ ಮಾಯ ಆಗಿತ್ತು. ಅದರ ಬೆನ್ನಲ್ಲಿ ಇದೀಗ ತೊಕ್ಕೊಟ್ಟು ಭಾಗದ ಮೇಲೆ ಫ್ಲೈಓವರ್ ಏನಿದೆ, ಮೇಲ್ಸೇತುವೆ ಏನಿದೆ, ಅಲ್ಲೂ ಕೂಡ ಅದೇ ರೀತಿಯ ಒಂದು ಬ್ಯಾನರ್ ಪ್ರತ್ಯಕ್ಷವಾಗಿದೆ. ಮಂಗಳೂರಿನ ತೊಕ್ಕೊಟ್ಟು ಫ್ಲೈಓವರ್ ಏನಿದೆ ಅಲ್ಲಿ ಫ್ಲೈಓವರ್ಗೆ ವೀರರಾಣಿಯಬ್ಬಕ್ಕ ಹೆಸರಿನಲ್ಲಿ ಒಂದು ನಾಮಕರಣವನ್ನ ಮಾಡಿ ಒಂದು ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿದೆ. ಅದೇ ರೀತಿ ಮಂಗಳೂರಿನ ನೆಹರು ಮೈದಾನಕ್ಕೆ ಕೋಟಿ ಚೆನ್ನಯ್ಯ ಮೈದಾನ ಎನ್ನುವಂತಹ ಒಂದು ಬ್ಯಾನರ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಈ ಫೋಟೋಗಳು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಇನ್ನು ಬ್ಯಾನರ್ನ ಪಕ್ಕದಲ್ಲೇ ಬಜರಂಗ ದಳ ಎನ್ನುವಂತಹ ಬರಹಗಳು ಕೂಡ ಇದೇ ಸಂದರ್ಭದಲ್ಲಿ ಕಾಣೋದಿಕ್ಕೆ ಸಿಕ್ಕಿದೆ. ಬಜರಂಗ ದಳದ ಹೆಸರನ್ನ ಬರೆದು ಅಲ್ಲಲ್ಲಿ ಬ್ಯಾನರ್ ಅಳವಡಿಸಿ ಪ್ರಹಸನ ನಡೀತಾ ಇದೆ ಜಿಲ್ಲೆಯಾದ್ಯಂತ. ಬಹುಶಃ ಇದು ಮತ್ತೆ ಒಂದು ರಾಜಕೀಯ ಚರ್ಚೆಗೆ ಇದು ಒಂದು ಅವಕಾಶವನ್ನ ಒದಗಿಸಿಕೊಟ್ಟಿದೆ ಅಂತ ಹೇಳಬಹುದು. ಮೊದಲಿಗೆ ಪಂಪೆಲ್ ಫ್ಲೈಓವರ್ ಏನಿದೆ ಅಲ್ಲಿ ವೀರ ಸಾವರ್ಕರ್ ಮೇಲ್ಸೇತುವೆ ಪಂಪೆಲ್ ಎನ್ನುವಂತಹ ಒಂದು ಬ್ಯಾನರ್ ಪ್ರತ್ಯಕ್ಷವಾಗಿತ್ತು. ಪಕ್ಕದಲ್ಲೇ ಬಜರಂಗ ದಳ ಎನ್ನುವಂತಹ ಬರಹಗಳು ಕೂಡ ಕಾಣಿಸಿಕೊಂಡಿತ್ತು. ಅದರ ಬೆನ್ನಲ್ಲೇ ನಿನ್ನೆ ತೊಕ್ಕೊಟ್ಟು ಫ್ಲೈಓವರ್ ಮೇಲೆ ಕೂಡ ಒಂದು ಬ್ಯಾನರ್ ಕಾಣಿಸಿಕೊಂಡಿದೆ. ಅಬ್ಬಕ್ಕ ಹೆಸರಿನ ಬ್ಯಾನರ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಅದೇ ರೀತಿ ಮಂಗಳೂರಿನ ನೆಹರು ಮೈದಾನ ಏನಿದೆ ಅಲ್ಲೂ ಕೂಡ ಕೋಟಿ ಚೆನ್ನಯ್ಯ ಹೆಸರಿನಲ್ಲಿ ಒಂದು ಬ್ಯಾನರ್ ಅನ್ನು ಅಲ್ಲಿ ಅಳವಡಿಕೆ ಮಾಡಲಾಗಿರುವಂತಹ ವಿಚಾರಗಳನ್ನು ನಾವು ನೋಡಬಹುದು.